ಆತ್ಮೀಯ ಬಂಧುಗಳೇ, ಕಚ್ಚೂರ ಮಾಲ್ದಿದೇವಿ ಭಗವಾನ್ ಬಬ್ಬುಸ್ವಾಮಿ ಮೂಲ ಕ್ಷೇತ್ರ ಬಾರಕೂರು ಕಚ್ಚೂರು ಇತಿಹಾಸ ಪ್ರಸಿದ್ಧವಾದಂಥ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಉಳ್ಳಾಲ ಗ್ರಾಮದ ಒಳಗೊಂಡಂಥ ಈ ಒಂದು ಒರೆಕಾಣಿಕೆ ಸಮರ್ಪಣೆಯ ಕಾರ್ಯಕ್ರಮ, ಅಲ್ಲಿ ನಡೆಯುವಂತಹ ರಥೋತ್ಸವ ಕಾರ್ಯಕ್ರಮ, ಅದೇ ರೀತಿ ವರ್ಷಾವಧಿ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀಯುತ ಯುಟಿ ಖಾದರ್ ಅವರ ಈ ಒಂದು ನೇತೃತ್ವದಲ್ಲಿ ಉಳ್ಳಾಲ ಗ್ರಾಮದ ಕೋರ್ತಬ್ಬು ದೇವಸ್ಥಾನದ ಈ ಒಂದು ಸಮಸ್ತ ಗುರಿಕಾರರು ಮತ್ತು 10 ಸಮಸ್ತರ ಈ ಒಂದು ಕೂಡುವಿಕೆಯಲ್ಲಿ ಇದೀಗ ಈ ಒಂದು ಕಾಣಿಕೆ ಹೊರಡಲಿಕ್ಕಿದೆ. ಒಂಜಾತಿ ನಿರ್ತಿಂದ ಪೊಲಬನಿಕ ತುರುಟು ಬಂದ್ಕೊಂಡ ಕಚ್ಚೂರ ಮಾಲ್ದಿ ದೇವಿ ಪಂಡ ಭಗವಾನ್ ಬಪ್ಪುಸ್ವಾಮಿನ ಅಪ್ಪೆ ಕಚ್ಚೂರ ಮಾಲ್ದಿನ ಪುಣ್ಯದ ಗರ್ಭೋಡು ಭೂಮಿಗೆ ಉದಿತು ಬತ್ತಿನಂಚಿನ ಮಾಮಲ್ಲ ಸತ್ಯ ಅದು ದೈವರಾಜೆ ಕೋರ್ತಪ್ಪು ಪಂಪಿನಂಚಿನ ಪುರಾಪುಡು ಮೆರಪ ಬತ್ತಿನಂಚಿನ ಸತ್ಯ ಆ ಪುರ್ತ ಪ್ರಕಾರವಾದ ಬಡಕಾಯಿ ಬಾರ್ ಕುರ್ದು ತೆನ್ಕಾಯಿ ನೀಲೇಶ್ವರ ಗಡಿಮುಟ್ಟ ಅವ್ವೇತು ಸಾನ ಮುಂಡಿಗೆ ಪಂಡ ಸರಿಸುಮಾರು ಒರ್ಮನೋದರ್ದಲಿಚ್ಚಿಗೆ ಸಾನ ಮುಂಡಿಗೆ ಪತ್ತೊಂದು ಒಂಜಿ ಗ್ರಾಮನ ಸೇರ್ಪಾದ ಬತ್ತಿನಂಚಿನ ಸತ್ಯ ದೈವರಾಜ ಕೋರ್ತಪ್ಪು ಇಂಚಿತ್ತಿನ ಮೂಲ ಪಂಡ ಕಚ್ಚೂರುಡು ಆ ಬಾಲೆ ಹುಟ್ಟುದು ಅಲ್ಪ ಕಲೆ ಕಾಣಿಕ ಮೇರೆ ಮತ್ತದು ಅಪ್ಪೆಲ ಬಾಲೆಲ್ಲ ಒಂಜಿ ಮಲ್ಲ ಸಾನ್ನಿಧ್ಯ ಒಂಜಿ ಸರಿಸುಮಾರು 5 ಕೋಟಿದ ಮಲ್ಲ ಒಂಜಿ ಸಾನ್ನಿಧ್ಯ ಅಲ್ಪ. ಆ ಸಾನ್ನಿಧ್ಯದೊಟ್ಟಿಗೆ ವರ್ಷಾವಧಿ ಜಾತ್ರೆಗೆ ಸರಿಸುಮಾರು 1.5 ಲಕ್ಷದಾತ ಸಭೆ ಅಲ್ಪ. 2-3 ಇಂಥ ಕಾರ್ಯಕ್ರಮ 1.5 ಲಕ್ಷದಾತ ಸಭೆ ಈ ಸಮಸ್ತ ವಾಯಿನ ಬಂಧುಲು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು, ಚಿಕ್ಕಮಗಳೂರು ಅಂಚಿನ ಹಾಸನ ಜಿಲ್ಲೆಯದು ಈ ಮುಂಡಾಲ ಸಮುದಾಯದ ಅಂಚಿನ ಮಾತ ಭಕ್ತಾದಿಲ್ ಸೇರಿದು ಒಟ್ಟಿಗೆ ಈತ ಮಲ್ಲ ಒಂಜಿ ಸಂಭ್ರಮ ಅಂಚಿತ್ತಿನ ಪೊರ್ತುಡು ಎಂಕಲ್ಲ ಒಂಜಿ ಜಾತಿ ಜನಾಂಗದ ಒಂಜಾತ ಬಲಾಢ್ಯನ್ನು ತೊಜಪ್ಪ ಇರಲ್ಲ ಒಂಜಿ ಮಲ್ಲ ಕ್ಷೇತ್ರ ಬಂಡ ಕಚ್ಚೂರು ಅಂಚಿತ್ತಿನ ಕ್ಷೇತ್ರಗೂ ಮುಂತದೊಂಜಿ ಪುದಕಾಣಿಕೆ ಪುದದಿಪ್ಪನ ಪಿದೋಡು ಪಂಪಿನ ಸಂಕಲ್ಪ ಮಲ್ತಿಲಕನೆ ಈ ಕ್ಷೇತ್ರದ ನಮ್ಮ ಶಾಸಕರ ಸನ್ಮಾನಿಸಿದ ಯುಟಿ ಖಾದರ್ ಯಾಲ ನಿಕ್ಲೊಟ್ಟಿಗಿಲ್ಲ ಪಂಡ ಕಚ್ಚೂರ್ಗಾರ ಇದು ದುಂಬುಲ ಮಸ್ತ್ ಬೇಳೆ ಬೆಂತಿನಾರು ಪ್ರತಿಯೊಂದು ಆ ಕ್ಷೇತ್ರದ ವೈಭವಗೂ 6 ಲೈಕ್ ಸಾಕ್ಷಿ ಆತಿನಾರು ಅಂಚ ಅದು ಪುನಗ 6 ಮುಲ್ಪ ಪಂಡ್ಯರು ಮಾತ ಗ್ರಾಮದೊಟ್ಟಿಗೆ ಯಾಲ ನಿಕ್ಲೊಟ್ಟಿಗಿಲ್ಲ ಪಂಪಿನ ಒಂಜಿ ಸಂದೇಶ ಕೊಡ್ದು ಐತೊಟ್ಟಿಗೆ ಪುದಕ ಆನಿಕೆದ ಒಂಜಿ 10 ಗಾಡಿ ಮುಲ್ಪಾಡ್ದು ಒಂಜಿ ಕಡಪುರ್ದು ಕೊರಡು ಪಂಪಿನ ಸಂಕಲ್ಪ ಮಾಡ್ತೋಡ ಗ್ರಾಮದ ಮಾತ ಗುರಿಕಾರನಕ್ಕೆಲ್ಲ ಉಳ್ಳೇರು ಐತ ಸದಸ್ಯರನಕ್ಕಲು ಉಳ್ಳೇರು ಐತೊಟ್ಟಿಗೆ ಆತ ನಮ್ಮ ಮಲಮಲ ನಮ್ಮ ಸಾಮಾಜಿಕ ಮುಖಂಡರು ಇಂಚಿತ್ತಿನ ಮೊದಲು ಪಿದಾಡ್ನಂಚಿನ ಗಲ್ಲಿಗೆ ನಮ್ಮ ಸುರುಕಾದ ಆ ಮಹಾಗಣಪತಿ ದೇವರು ಸೋಮನಾಥ್ ದೇವರಿಗೆ ಈ ಮನ್ನಡ ಆರಾಧ್ಯ ಮೂರ್ತಿ ದೇವರ ಮುಖ್ಯ ಪ್ರಾಣ ದೇವರಿಗೆ ಈ ಮನ್ನಡ ಆರಾಧ್ಯ ಕೊರಗಜ್ಜಗೆ ಮಾತ ಸತ್ಯಲ ದುಂಬುದಿಯು ಒಂದು ಎಂಕಲ ಆರಾಧ್ಯ ಮೂರ್ತಿ ಬಪ್ಪುಸ್ವಾಮಿ ದುಂಬುದು ಪಿದಾಡ್ನಂಚಿನ ಗಳಿಗೆ ಆ ಗಳಿಗೆಯ ಪ್ರಕಾರ ಈ ರೀತಿ ಈ ಪೊತ್ತೋಡು ಸನ್ಮಾನಿಸಿದ ಯುಟಿ ಖಾದರ್ ನಮ್ಮೊಟ್ಟಿಗೆ ಉಳ್ಳೇರು ಅರೆಲ್ಲ ಮಾತ ಬಂದುಲ್ಲ ಪರವಾದ ಮೂರ್ತಿಯಲ್ಲಿ ಎದುಕೊಂಡುಲ್ಲ ಅಂಚನೆ ಎಂಕಲ ಮುಂತುದು ಮಂಗಳೂರು ವಿಧಾನಸಭಾ ಕ್ಷೇತ್ರ ಎಲ್ಲಂಜಿ ಸಂತೋಷ ಮಾತ ಅಂಚಿತ್ತಿನ ಪಡ್ತದ್ದು ಪಿದಾಡ್ ನಂಚು ಸ್ವಾಮಿ ಅಪ್ಪ ಕಚ್ಚೂರ ಮಾಲ್ದಿದ್ದೇವೆ ಮಾತಿನ ರಕ್ಷಣೆ ಮತ್ತು ಖಾತನೋಡು ಬಂದು ಸನ್ಮಾನ್ಯ ಪವಿತ್ರವಾದ ಕಚ್ಚೂರು ಮಾಲ್ದಿದೇವಿಯ ಕ್ಷೇತ್ರದ ಈ ಒಂದು ಬ್ರಹ್ಮ ಕಲಶೋತ್ಸವ ನಡೆಯುತ್ತಿರುವುದು ನಮಗೆಲ್ಲರಿಗೂ ಅತ್ಯಂತ ಸಂತೋಷ ಮತ್ತು ಗೌರವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಈ ಕ್ಷೇತ್ರದಿಂದ ಸರ್ವ ಜನರಿಗೂ ಕೂಡ ಒಂದು ಸುಖ ಶಾಂತಿ ನೆಮ್ಮದಿ ಸಿಕ್ಕಿ ನಾನು ಪ್ರತಿ ವರ್ಷ ಕೂಡ ನಾವಲ್ಲಿ ಪ್ರತಿ ವರ್ಷದ ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿಯ ಸಂಸ್ಕೃತಿ ಊಟ ಮಾಡಿಕೊಂಡು ಅಲ್ಲಿ ಆಶ್ರಯ ಪಡೆದ ಅವಕಾಶ ದೇವರನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದೀಗ ಬ್ರಹ್ಮಕಲಶ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಪ್ರತಿಯೊಬ್ಬರು ಕೂಡ ಇದರಲ್ಲಿ ತಮ್ಮ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಇವತ್ತು ಸೇರಿಕೊಂಡು ಆ ಕ್ಷೇತ್ರದ ಹಿರಿಯರ ಕಿರಿಯರೆಲ್ಲ ಸಹಕಾರ ಪಡೆದುಕೊಂಡು ಬಹುಶಃ ಎಲ್ಲರೂ ಕೂಡ ಅತ್ಯಂತ ಗೌರವಪೂರ್ವಕವಾಗಿ ಅತ್ಯಂತ ಸಂತೋಷದಿಂದ ಮತ್ತು ಸರ್ವ ಜನರು ಭಾಗಿಯಾಗಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಕೂಡ ಸೇರಿ ಬಹುಶಃ ಇವತ್ತು ಈ ಊರವರ ಮುಂದಾಟದಲ್ಲಿ ನಾವು ಈ ಕೆಲಸ ಇವತ್ತು ನಾವು ಜೊತೆಯಲ್ಲಿದ್ದೇವೆ. ಬಹುಶಃ ಈ ಒಂದು ಹೊರೆಕಾಣಿಕೆ ಅತ್ಯಂತ ಯಶಸ್ವಿಯಾಗಲಿ. ಬಹುಶಃ ಇವತ್ತು ಕಚ್ಚೂರು ಕ್ಷೇತ್ರದ ಆ ಬ್ರಹ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಕ್ಷೇತ್ರದ ಸರ್ವರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಇವತ್ತು ಇಲ್ಲ ಅಂತ ನಾವು ಪ್ರಾರ್ಥಿಸಿ ಎಲ್ಲರೂ ಯಾರೆಲ್ಲ ಬಹುಶಃ ಇದರ ನೇತೃತ್ವ ವಹಿಸ್ತಾರ ಅವ್ರಿಗೆಲ್ಲರಿಗೂ ನಮ್ಮ ಗುರಿಕಾರರಿಗೆ ಹಿರಿಯ ಕಿರಿಯರಿಗೆ ಯುವಕರಿಗೆ ನನ್ನ ವಿಶೇಷ ಶುಭಾಶಯ ಸಲ್ಲಿಸ್ತೀನಿ.